ಶಿಮ್ಲಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದ ಸೌಂದರ್ಯ ಸ್ಪರ್ಧೆಯಲ್ಲಿ ಮಂಗಳೂರಿನ ಸುಂದರಿ ಜೋಸಿಟಾ ಅನೋಲಾ ರಾಡ್ರಿಗಸ್ ಮಿಸ್ ಗ್ಲೋರಿ ಆಫ್ ದಿ ಗ್ಯಾಲಕ್ಸಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಮಂಗಳೂರಿನ ಶಾರದಾ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿರುವ ಜೋಸಿಟಾ ಓರ್ವ ಪ್ರತಿಭಾವಂತ ವಿದ್ಯಾರ್ಥಿಯಾಗಿದ್ದಾರೆ. 2017ರಲ್ಲಿ ಸೌತ್ ಏಷ್ಯಾದಲ್ಲಿ ನಡೆದಿದ್ದ ಮಿಸ್ ಟೀನ್ ಸೌತ್ ಏಷ್ಯಾ ಸೌಂದರ್ಯ ಸ್ಪರ್ಧೆಯಲ್ಲಿ ಕಿರೀಟ ಪಡೆದುಕೊಂಡಿದ್ದರು. ಇದೀಗ ಜನವರಿ 15ರಿಂದ 19ರವರೆಗೆ ಶಿಮ್ಲಾದಲ್ಲಿ ನಡೆದ ಸೌಂದರ್ಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಈ ಬಗ್ಗೆ ನಗರದ ದೀಪಾ ಕಂಫರ್ಟ್ಸ್ನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಜೋಸಿಟಾ ಅವರು, ನನ್ನ ಗೆಲುವಿಗೆ ತುಂಬಾ ಖುಷಿ ಇದೆ. ಮಿಸ್ ಗ್ಲೋರಿ ಆಫ್ ದಿ ಗ್ಯಾಲಕ್ಸಿ ಗೆಲುವಿನಿಂದ ನನಗೆ ಬಾಲಿವುಡ್ನಲ್ಲಿ ಅವಕಾಶಗಳು ಬರುತ್ತಿವೆ ಎಂದು ಸಂತಸ ಹಂಚಿಕೊಂಡರು. I presented South Asia and World Teen Supermodel that was held in Macau. Though I couldn't get the crown that time, I was one of the finalists there. So I had that in my mind that no matter what, I have to get the crown back to Mangalore or India. And I'm very happy that I've done it. ಜೋಸಿಟಾ ಅವರು ಸೌಂದರ್ಯ ಸ್ಪರ್ಧೆಗಾಗಿ ಫ್ಯಾಷನ್ ಎಬಿಸಿಡಿ ಸಂಸ್ಥೆಯ ಚರಣ್ ಸುವರ್ಣ ಮತ್ತು ಅನುಪಮಾ ಸುವರ್ಣ ಅವರಿಂದ ತರಬೇತಿ ಪಡೆಯುತ್ತಿದ್ದು, ಸಿಜ್ಲಿಂಗ್ ಗೈಸ್ ಡ್ಯಾನ್ಸ್ ಸ್ಟುಡಿಯೋದ ಶುಭಾ ಕಿರಣ್ ಮಣಿ ಅವರಿಂದ ನೃತ್ಯ ಮಾರ್ಗದರ್ಶನ ಪಡೆಯುತ್ತಿದ್ದಾರೆ. ನೃತ್ಯ ಭಾಷಣಗಳಲ್ಲಿ ಮುಂಚೂಣಿಯಲ್ಲಿರುವ ಈಕೆ ಪಾಶ್ಚಾತ್ಯ ಶೈಲಿಯ ನೃತ್ಯ ಕಲೆಯಲ್ಲಿ ಸಿದ್ಧಹಸ್ತರು. Due to the support from his support and next week started conducting pageants in a bigger level, and now we are happy that we are conducting pageants nationally and our contestants are going to international level and winning crowns. ಇಂಟರ್ನ್ಯಾಷನಲ್ ಲೆವೆಲ್ ವಿನ್ ಆಗಿ ಭಾರಿ ಖುಷಿ ನನ್ನ ಹೆಚ್ಚಿನ ವಿನ್ ಆಗಿ ಜೋಸಿಟಾ ಅವರ ತಂದೆ ವಿಲ್ಫ್ರೆಡ್ ರಾಡ್ರಿಗಸ್ ಗಲ್ಫ್ ಉದ್ಯೋಗಿಯಾಗಿದ್ದು, ತಾಯಿ ಅನಿತಾ ಲೋಬೋ ಮಗಳ ಪ್ರತಿಭೆಗೆ ಬೆನ್ನೆಲುಬಾಗಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧಿಸಿದ ಜೋಸಿಟಾ ಅವರು ದೇಶಕ್ಕೆ ಹೆಸರು ಗಳಿಸಿಕೊಟ್ಟಿದ್ದಾರೆ ಎಂದು ನಟಿ ಸೋನಾಲ್ ಮೊಂತೆರೋ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. And she was looking amazing on run. I never expected her, that happiness when I'm sitting on the jury and I'm seeing my girl, our girl walking on the run. She was looking very beautiful and we were very proud of her then. She danced in her talent round and I think she was worth the crown. She did a wonderful job. Thank you. ಮಾಧ್ಯಮಗೋಷ್ಠಿಯಲ್ಲಿ ವಿ4 ನ್ಯೂಸ್ ನಿರ್ದೇಶಕ ಲಕ್ಷ್ಮಣ್ ಕುಂದರ್, ಜೋಸಿಟಾ ತಾಯಿ ಅನಿತಾ ಲೋಬೋ, ಎಬಿಸಿಡಿ ಸಂಸ್ಥೆಯ ಚರಣ್ ಸುವರ್ಣ ಮತ್ತು ಅನುಪಮಾ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.